ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.
ಅದಕ್ಕೆ ಬಿಸಿ ಎಣ್ಣೆ ಬೇಕು. ಅಲ್ಲ, ಇದು ನಮ್ದು ಈಗ ಇನ್ಸ್ಟ್ರೂಮೆಂಟ್ ಮಾಡೋದು, ಇದನ್ನ ಸೀಸನ್ ಮಾಡ್ಬೇಕಂತ ಹೇಳ್ತಾರೆ. ಮತ್ತೆ ಯೂಸ್ ಮಾಡುವ ಸ್ವಲ್ಪ ಮುಂಚೆ ಫ್ರಿಜ್ ಅಲ್ಲಿ ಇಟ್ಟು ನಾವು ಮಾಡ್ಲಿಲ್ಲ, ಮಾಡ್ತಾರ ಗೊತ್ತಿಲ್ಲ, ಅದು ಅಂದ್ರೆ ಫ್ರೆಶ್ ಮಾಡುದು ಯಾವಾಗ್ಲೂ. ಹಾಗೆ ಒಳ್ಳೆ ಅರೋಮಾ ಬರ್ತಿದೆ. ವೆನಿಲಾ ಎಸೆನ್ಸ್ ಇದು ಎಣ್ಣೆ ಬಿಸಿ ಆಗ್ತಾ ಇರುವಾಗ್ಲೇ ಇದನ್ನ ಹಾಕ್ಬೇಕು, 15 ನಿಮಿಷ ಇಡ್ಬೇಕು. ಮತ್ತೆ ಇದು ಯಾವಾಗ್ಲೂ ಮಾಡುದು ಮೀಡಿಯಂ ಫ್ಲೇಮ್ ಅಲ್ಲಿ, ಲೋ ಕೂಡ ಅಲ್ಲ ಹೈ ಕೂಡ ಅಲ್ಲ. ಯಾಕಂದ್ರೆ ಅದು ಮತ್ತೆಂತ ಆಗ್ತದೆ, ಹೊರಗಿಂದ ಬ್ರೌನ್ ಆಗ್ತದೆ, ಒಳಗಿಂದ ಇದು ಆಗುದೇ ಇಲ್ಲ, ಬೇಯಿಸುದಿಲ್ಲ ಹಾಗೆ, ಅಥವಾ ಕಪ್ಪು ಕಪ್ಪು ಆಗ್ತದೆ, ವೈಟ್ ಇರ್ತದೆ ಹಾಗೆ. ಅದಕ್ಕೆ ಮೀಡಿಯಂ ಅಲ್ಲೇ ಮಾಡಿದ್ರೆ ಬೆಸ್ಟ್. ಈಗ ನಿಮ್ದು ಫೇವ್ರೆಟ್ ಕುಸ್ವಾರ್ ಯಾವುದು? ನನ್ನ ಅಮ್ಮ ಮಾಡುವ ಲಡ್ಡು ಅವರದ್ದು ಸ್ಪೆಷಲ್ ಒಂದು ಅಕ್ಕಿ ಲಡ್ಡು. ಹೌದು, ಬ್ರೌನ್ ಅಕ್ಕಿದೊಂದು ಮಾಡ್ತಾರೆ. ಅವರ ಕೈದು ಅಂದ್ರೆ ಅದು ಒಂದು ದಿನ ಕೂಡ ಇರುದಿಲ್ಲ, ಮಾಡಿದ ಆ ಸಂಜೆ ಖಾಲಿ ಆಗಿ ಹೋಗ್ತದೆ. ನಮ್ಮ ಮನೇಲೆ ಅಮ್ಮ ಮಾಡುದು ಬೇರೆಯವರಿಗೆ ಕೊಡ್ಲಿಕ್ಕಂತ, ಅದು ನಾನು ಖಾಲಿ ಮಾಡುದು. ಓಕೆ, ಸೊ ನೀವು ಮನೆಯಲ್ಲಿ ಎಷ್ಟು? 4 ಜನ. ಹೌದು, ಅಜ್ಜಿ ಇದ್ದಾರೆ. ಅಜ್ಜಿ ಅಮ್ಮನ ಏನಾದ್ರು ಸ್ಪೆಷಲ್ ಏನಾದ್ರು ಮಾಡ್ತಾರ ಅಜ್ಜಿ? ಇಲ್ಲ, ಅಜ್ಜಿಗೆ ಪ್ರಾಯ ಆಗಿದೆ. ಸೊ ಕ್ರಿಸ್ಮಸ್ ಅಲ್ಲಿ ಬೇರೆ ಏನೆಲ್ಲ ಸ್ಪೆಷಲ್ ಇರುತ್ತೆ ನಿಮ್ಮ
ಅವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಸೊ ನನಗಂತೂ ಬರೀ ಟೇಸ್ಟ್ ನೋಡೋದು ಮಾತ್ರ ಕೆಲಸ. ಸೊ ಹೇಗೆ ಏನು ಮಾಡ್ತಾರೆ ಮತ್ತೆ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಒಂದು ಟೀ ಟೈಮ್ ಸ್ನ್ಯಾಕ್ಗೆ ಅಂತ ಹೇಳಿ ರೋಸ್ ಕುಕೀಸ್ ಮಾಡಿದ್ದಾರೆ, ಬಟ್ ಇದು ಕ್ರಿಸ್ಮಸ್ ಸ್ಪೆಷಲ್. ಸೊ ನೆಕ್ಸ್ಟ್ ರೆಸಿಪಿ ಬನ್ನಿ. ಈಗ ಗುಳಿಯೋ ಅಂದ್ರೆ ಮೆಡಿಸಿನ್. ಸೊ ರೌಂಡ್ ರೌಂಡ್ ಇರ್ತದೆ. ನಾನ್ ಮಾಡಿದ್ದು ಕಿಡಿಯೋ ಅಂದ್ರೆ ಹುಳ. ಸೊ ನಾವು ಒಂದೇ ಈಗ ಹುಳ ತಿಂತ ಇದೀಗ ಅಲ್ಲ ನೋಡ್ಲಿಕ್ಕೆ ಒಂಥರ ಹುಳ ತರ. ಸೊ ಒಂದೇ ನಾವು ಬಾಚಣಿಗೆ ಯೂಸ್ ಮಾಡ್ಬೋದು ಅಥವಾ ಫೋಕ್ ಯೂಸ್ ಮಾಡ್ಬೋದು. ನಾನು ಮುಂದೆ ಹೇಳ್ತೇನೆ ಯಾವ್ದ್ರಲ್ಲಿ ಬೆಸ್ಟ್ ಅಂತ. ಅದಕ್ಕೆ ನೀವು ಎಪಿಸೋಡ್ ನನಗೆ ಆಕ್ಚುಲಿ ಇದು ಯಾವಾಗ್ಲೂ ಕನ್ಫ್ಯೂಷನ್ ಇತ್ತು. ಗುಳಿಯೋ ಕಿಡಿಯೋ ಈಗ ಕರೆಕ್ಟ್ ಡಿಫ್ರೆನ್ಸ್. ಗುಳಿಯೋ ಅಂದ್ರೆ ರೌಂಡ್ ರೌಂಡ್, ಯಾಕಂದ್ರೆ ಮೆಡಿಸಿನ್ ತರ. ಕಿಡಿಯೋ ಅಂದ್ರೆ ನೋಡಿ
ಇವರ ವತಿಯಿಂದ ಕಿರುಕಾಣಿಕೆ. ಧನ್ಯವಾದಗಳು. ಸೊ ಹ್ಯಾಪಿ ಕ್ರಿಸ್ಮಸ್ ಒನ್ಸ್ ಅಗೇನ್. Same to you. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟು. ಸೇಮ್ ಟು ಯು. ಥ್ಯಾಂಕ್ ಯು ಸೊ ಮಚ್. ಸೊ ಯೂಶ್ವಲಿ ರೋಸ್ ಕುಕೀಸ್ ನನ್ನ ಫೇವ್ರೆಟ್. ಸೊ ಇವತ್ತಂತೂ ನಾನು ಇದರ ಫಿದಾ ಆಗಿಬಿಟ್ಟೆ. ತುಂಬ ಚೆನ್ನಾಗಿದೆ. ಸೊ ಕ್ರಿಸ್ಮಸ್ ಸ್ಪೆಷಲ್ 2 ರೆಸಿಪಿ ಕೂಡ ಆಸಮ್. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ವೆರಿ ಹ್ಯಾಪಿ ಕ್ರಿಸ್ಮಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.